ನಿಮ್ಮ ಗ್ಯಾರಂಟಿ ಯೋಜನೆಗಳು ನನಗೆ ಭಾಳ ತೊಂದರೆ ಆಯಿತು, ನಾವು ಗ್ಯಾರಂಟಿ ಯೋಜನೆಯಿಂದ ಸೋತೆವು ಅಂತ ಭಾಳ ಜನ ಶಾಸಕರುಗಳು ಮಾತಾಡೋದನ್ನು ನಾನು ಕೇಳಿದ್ದೆ. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ, ಅವರು ಗ್ಯಾರಂಟಿ ಯೋಜನೆ ಜನಪರ ಯೋಜನೆ ನಾವು ಘೋಷಣೆ ಮಾಡಿದ್ದು ಜನರಿಗೆ ತಲುಪಿಸಿದ ಸೋತದಲ್ಲ ಅಂತ. ಬಿ ಜೆ ಪಿ ಅಕ್ಯೂಟ್ ಅಂದರೆ ವಿಪರೀತವಾದ ಆಂತರಿಕ ತೊಂದರೆಯನ್ನು ಬಳಲ್ತಾ ಇದೆ. ಅದು ರಿಪೇರಿ ಆಗದಂತು, ಅದು ರಿಪೇರಿ ಮಾಡಲಿಕ್ಕೆ ಆಗದ ಮಟ್ಟದಲ್ಲಿ ಇವತ್ತು ಆಂತರಿಕ ಗುಂಪುಗಾರಿಕೆಯಿಂದ ಬಳಲ್ತಾ ಇದೆ. ಹಾಗಾಗಿ ಇವತ್ತು ಅವರಿಗೆ ವಿರೋಧ ಪಕ್ಷದ ನಾಯಕರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಎಷ್ಟು ಆಂತರಿಕ ಅಂದರೆ, ಇತ್ತೀಚೆಗೆ ಇಬ್ಬರು ಶಾಸಕರು ಇಲ್ಲಿ ಹೇಳಿದ್ದನ್ನು ಕೇಳಿದ್ದೇನೆ. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ, ನನಗೆ ನನ್ನ ಸೋಲಿಗೆ ಬಿ ಜೆ ಪಿಯ ಕಾರ್ಯಕರ್ತರೇ ಕಾರಣ, ನಾನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೇನೆ ಸರಿ ಮಾಡಿ ಅಂತ. ಅವ್ರು ಸರಿ ಮಾಡದೇ ಇದ್ದುದೇ ನಾನು ಅಸಮಾಧಾನಗೊಂಡಿದ್ದೇನೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಈಚೆಯಿಂದ ಹೆಬ್ಬಾರ್ ಅವರು ಹೇಳ್ತಾರೆ, ಇಲ್ಲಿ ನಾರ್ತ್ ಕೇಂದ್ರದಲ್ಲಿ ನನಗೆ ಬಿ ಜೆ ಪಿಯವರೇ ಸೋಲಿಸಿದ್ದು ಅಂತೇಳೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಸದಾನಂದ ಗೌಡರು ಹೇಳ್ತಾರೆ, ಆತ್ಮಾವಲೋಕನ ಮಾಡಲಿಕ್ಕೆ ನಮಗೆ ಆತ್ಮನೇ ಇಲ್ಲದಿದ್ದರೆ ಅವಲೋಕನ ಮಾಡೋದು ಎಲ್ಲಿ ಅಂತ ಹೇಳ್ತಾರೆ. ಅದರ ಅರ್ಥ ಎಲ್ಲಿಯೋ ಒಂದು ಕಡೆ ಬಿ ಜೆ ಪಿಯ ಆಂತರಿಕ ಕಲಹ ಏನಿದೆ, ಅಥವಾ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಅವರಲ್ಲಿಯೇ ಇರುವಂಥ ಅಸಮಾಧಾನ, ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಮುಕ್ಕಿ ಹೋಗಿದೆ. ಅಂದರೆ ಚೇತರಿಕೆ ಮಾಡಿಕೊಳ್ಳಲಾಗದಷ್ಟು ಅಂತಿಮ ಹಂತಕ್ಕೆ ಅದು ಮುಟ್ಟಿದೆ. ಅವರಿಗೆ ಅಧ್ಯಕ್ಷರಿದ್ದಾರೆ, ಯಾರು, ನಳಿನ್ ಕುಮಾರ್ ಕಟೀಲ್ ಅವರು ಅದರ ವ್ಯಾಲಿಡಿಟಿ ಮುಗಿದಾಗಿದೆ, ಅದರ ಡೇಟೇ ಮುಗಿದಾಗಿದೆ. ನಾವು ಮೆಡಿಸಿನಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೇವಲ್ಲ, ಅವರು ಎಕ್ಸ್ಪೈರಿ ಆಗಿದ್ದಾರೆ. ಅವರೀಗ ಮದ್ದು ತಗೊಂಡ್ರೆ ಸಾಯ್ತಾರೆ, ಅವರ ಮದ್ದಿನ ಉಪಯೋಗವೂ ಇಲ್ಲ, ಆ ಮದ್ದು ಜನರಿಗೆ ಕೊಡಲಿಕ್ಕೂ ಆಗೋದಿಲ್ಲ.